ಇದರಲ್ಲಿ 4 ಮಂದಿ, ವಂದನಾ ರಾವ್, ಸಹನಾ ಕುಮಾರಿ, MR ಪೂವಮ್ಮ, ಮತ್ತು ಲಾಸ್ಟ್ ಪ್ಯಾರಿಸ್ಸಿಗೆ ಮೀಜೋ ಚಾಕೋ. ಸೊ ಲಾಸ್ಟ್ ಇಯರ್ ಅವರು ಹೋಗಿದ್ರು ಪ್ಯಾರಿಸ್ ಒಲಿಂಪಿಕ್ಸಿಗೆ. ಸೊ ನಾವು ನಮ್ಮ ಕೆಲಸ ಅಂತ ಹೇಳಿದರೆ ಈ ಗ್ರಾಸ್ ರೂಟ್ ಲೆವೆಲಲ್ಲಿ ಅಥ್ಲೆಟಿಕ್ಸನ್ನು ಮೇಲೆ ತರೋದು ಮತ್ತು ಮಕ್ಕಳಿಗೆ ಅವಕಾಶ ಕೊಡೋದು. ಈ ದಕ್ಷಿಣ ಕನ್ನಡದಲ್ಲಿ ನಾವು ಪ್ರತಿ ವರ್ಷ ಮಾಡಿದ್ರಿಂದ ನಮಗೆ ಕಂಟಿನ್ಯೂಸ್ ಆಗಿ ಅಥ್ಲೀಟ್ಗಳು ಸಿಗ್ತಾ ಇದ್ದಾರೆ. ನಮ್ಮದು ಪರ್ಫಾರ್ಮೆನ್ಸ್ ಈವನ್ ನ್ಯಾಷನಲ್ ಲಾಸ್ಟ್ ಇಯರ್ ನಾವು 6 ಕ್ಯಾಟಗರಿಯಲ್ಲಿ ಅಂಡರ್ 16, ಅಂಡರ್ 14, ಅಂಡರ್ 16, ಅಂಡರ್ 18, ಅಂಡರ್ 20 6 ಕ್ಯಾಟಗರಿ, 4 ಕ್ಯಾಟಗರಿಯಲ್ಲಿ ಬಾಯ್ಸ್ ಗರ್ಲ್ಸ್ ಅಲ್ಲಿ ಟೋಟಲ್ 8 ಕ್ಯಾಟಗರಿಯಲ್ಲಿ 6 ಕ್ಯಾಟಗರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಂದಿದೆ. ಲಾಸ್ಟ್ ಇಯರ್ ಮೈಸೂರಲ್ಲಿ ಅದದ್ದು. ಈ ವರ್ಷ ಈ ಮೀಟ್ 23, 24, 25, 26 ಉಡುಪಿಯಲ್ಲಿ ಆಗ್ತಾ ಉಂಟು. ನಾವೀಗ ಇದು ನಮ್ಮ ದಕ್ಷಿಣ ಕನ್ನಡ ಟೀಮ್ಗೆ ಸಿಲೆಕ್ಷನ್ ಮಾಡೋದು ಮೀಟ್. ಇದು ಮಾತ್ರ ಅಲ್ಲ, ಆಲ್ ಇಂಡಿಯಾದಲ್ಲಿ ನಾವು ನಿಡ್ಜಾಮೇಡಿ ನ್ಯಾಷನಲ್ ಇಂಟರ್ ಡಿಸ್ಟ್ರಿಕ್ಟ್ ಜೂನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್, ಅದಕ್ಕೆ ಸಹ ನಾವು ಈ ಟೀಮ್ ಇಲ್ಲಿದ್ದು ಸಿಲೆಕ್ಷನ್ಗೆ ನಾವು ಇದು ಸಿಲೆಕ್ಷನ್. ಸೊ ಇದು ನಾಡ್ದು 18 ಮತ್ತು 19 ಆಗಸ್ಟ್ನಲ್ಲಿ ನಾವು ಇಲ್ಲಿ ಮಂಗಳ ಸ್ಟೇಡಿಯಂನಲ್ಲಿ 18th ನಮ್ದು ಇವೆಂಟ್ ಸ್ಟಾರ್ಟ್ ಆಗ್ತದೆ 2 ಗಂಟೆಗೆ. ಆದರೆ ಇನಾಗ್ರೇಷನ್ ಪ್ರೋಗ್ರಾಮ್ ವಿಲ್ ಬಿ ಅಟ್ 3:30 PM. ಸೊ ಕೈಂಡ್ಲಿ ನೋಟ್, ಇವೆಂಟ್ ಸ್ಟಾರ್ಟ್ ಆಗ್ತದೆ, ಇನಾಗ್ರೇಷನ್ ಅದರಲ್ಲಿ ಕೊಟ್ಟಿದ್ದೇವೆ ನಾವು. ಇನಾಗ್ರೇಷನ್ ನಿಮ್ಮ ಯಾವುದು ರೋಷರಲ್ಲಿ ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಕೊಟ್ಟಿದ್ದೆ. ಇನ್ವಿಟೇಷನ್ ಎಲ್ಲರಿಗೆ ಸಿಕ್ಕಿದೆ ನೆನೆಸ್ತೇನೆ ನಾನು. ಸೊ 18 ಮತ್ತು 19 2 ದಿನ. ಈ ವರ್ಷ ನಾವು ಒಂದು ಎಕ್ಸ್ಟ್ರಾ ಕ್ಯಾಟಗರಿ ಮಾಡಿದ್ದೇವೆ ಸಣ್ಣ ಮಕ್ಕಳಿಗೋಸ್ಕರ, ಅಂಡರ್ 12 ಸಹ. ಅದು ಬರುವ ವರ್ಷಕ್ಕೆ ಅಂಡರ್ 14 ಬರುವಾಗ ಅವರಿಗೆ ಕರೆಕ್ಟ್ ಆಗಬೇಕು ಹೇಳಿ ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 18 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಲ್ಲಿ ನಾವು ಒಟ್ಟಿಗೆ 8 ಕ್ಯಾಟಗರಿ 8 ಇದು ಉಂಟು. ನಮ್ದು ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ 500. ಈಗ ಆಲ್ರೆಡಿ ನಮ್ದು 450 ತನಕ ಇವತ್ತು ರಿಜಿಸ್ಟ್ರೇಷನ್ ಲಾಸ್ಟ್ ಡೇ. ಸೊ 450 ತನಕ ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಸೊ ಇನ್ನೊಂದು 100-150 ಬರ್ಬೋದು. 500 ಮೇಲೆ ಆಗುತ್ತೆ. ಮತ್ತು ಈ ಮೀಟಿನ ಪ್ರಾಯೋಜಕ ಇದು ನಮಗೆ ಸ್ಪಾನ್ಸರ್ ಅದು SCDCC ಬ್ಯಾಂಕ್ ಮತ್ತು MRPL. ಸೊ ಈ ವರ್ಷದ್ದು ಈ ಮೀಟಿದು ಸ್ಪಾನ್ಸರ್ಶಿಪ್ SCDCC ಬ್ಯಾಂಕ್ ಮತ್ತು MRPL. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್, ಏನಾದರೂ ಕ್ವಶನ್ ಇದ್ದರೆ ನಮ್ಮಲ್ಲಿ ಕೇಳ್ಬೋದು.